ಬದಲಾವಣೆ ಜಗದ ನಿಯಮ. ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಆಧುನಿಕತೆ ಮತ್ತು ತಂತ್ರಜ್ಞಾನದ ಶರವೇಗದ ಮಧ್ಯೆ ಬದಲಾವಣೆಯ ಅಗತ್ಯ ಇದೆ. ಅಂಗೈನಲ್ಲಿರುವಂತಹ ಮೊಬೈಲ್ನಲ್ಲಿ ಇಡೀ ಜಗತ್ತಿನ ಆಗುಹೋಗುಗಳನ್ನು ತಿಳಿದುಕೊಳ್ತಾ ಇರುವ ಜನತೆಗೆ V4 ನ್ಯೂಸ್ ತನ್ನ V4 ಸ್ಟ್ರೀಮ್ ಮೂಲಕ ಅಂಗೈಯಲ್ಲಿ ಮನೋರಂಜನೆಯ ಮಹಾಪೂರವನ್ನೇ ಉಣಬಡಿಸಲು ಸಜ್ಜಾಗಿದೆ. ಅದಕ್ಕಾಗಿ ನಾನಾ ಬಗೆಯ ಕಾರ್ಯಕ್ರಮಗಳು ರೂಪುಗೊಳ್ಳುತ್ತಾ ಇದ್ದು, ಅಂಚಮಾತಕತೆ ಕೂಡ ರಿಯಾಲಿಟಿ ಶೋವಾಗಿ V4 ಸ್ಟ್ರೀಮ್ನಲ್ಲಿ ಮೂಡಿ ಬರಲಿದೆ. ಈಗಾಗಲೇ ಶೂಟಿಂಗ್ ಕೂಡ ಭರದಿಂದ ಸಾಗ್ತಾ ಇದೆ. ಕೊರೋನಾ, ಲಾಕ್ಡೌನ್, ಸೀಲ್ ಡೌನ್, ಸ್ಟೇ ಹೋಮ್, ಸ್ಟೇ ಸೇಫ್ ಅಂತ ಮನೆಯಲ್ಲಿ ಕೂತು ಬೋರ್ ಆಗಿರುವ ಜನರಿಗಾಗಿ V4 ನ್ಯೂಸ್ ತರ್ತಾ ಇರುವಂತಹ ವಿನೂತನ ಪ್ರಯತ್ನ V4 ಸ್ಟ್ರೀಮ್. ಈಗಾಗಲೇ ಭರ್ಜರಿಯಾಗಿ ಲಾಂಚ್ ಆಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹ V4 ಸ್ಟ್ರೀಮ್ ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಇನ್ನು ಸ್ಟ್ರೀಮ್ನಲ್ಲಿ ಅಂಚಮಾತಕತೆ ಎನ್ನುವಂತಹ ವಿನೂತನ ಶೈಲಿಯ ರಿಯಾಲಿಟಿ ಶೋ ಕೂಡ ಮೂಡಿ ಬರಲಿದ್ದು ಭರಪೂರ ಮನೋರಂಜನೆ ನೀಡಲು ಸಜ್ಜಾಗಿದೆ. ಕರಾವಳಿಯ ಪ್ರತಿಭಾವಂತ ಯುವಕರಾದ ಅಭಿಷೇಕ್ ಕೊಟ್ಟಾರಿ ಕಲ್ಲಡ್ಕ ಮತ್ತು ದೀಪಕ್ ಅವರ ನಿರ್ದೇಶನದಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದ್ದು, ನಿರೂಪಕರಾಗಿ ವರದರಾಜ್ ನೆತ್ತರಕೆರೆ ಮನರಂಜಿಸ್ತಾ ಇದ್ದಾರೆ. ಈಗಾಗಲೇ ಫಸ್ಟ್ ಎಪಿಸೋಡ್ನ ಶೂಟಿಂಗ್ ಮುಗಿಸಿರುವಂತಹ ಅಂಚಮಾತಕತೆಯ ಮುಂದಿನ ಎಪಿಸೋಡ್ಗಳು ಕೂಡ ಭರ್ಜರಿಯಾಗಿ ಶೂಟಿಂಗ್ ಆಗಿದೆ. ಇನ್ನು ಈ ಬಾರಿಯ ಅಂಚಮಾತಕತೆ ಶೋನಲ್ಲಿ ಕಥೆಯನ್ನ ಹೇಳಿದವರು ಹೆಸರು ಮತ್ತು 2 ಹಾಡಿನ ಮೂಲಕ ತುಳುನಾಡು ಮಾತ್ರವಲ್ಲದೆ ದೇಶ ವಿದೇಶದಲ್ಲಿ ಸಂಚಲನ ಮೂಡಿಸಿದಂತಹ ಚಿತ್ರತಂಡ ಪೆಪ್ಪೆರೆರೆ ಪೆರೆರೆರೆ. ಅದೇ ರೀತಿ ದೇಶಪ್ರೇಮವನ್ನು ಮೂಡಿಸುವಂತಹ ವಿಕ್ರಾಂತ್ ಚಿತ್ರತಂಡ ಕೂಡ ಈ ಒಂದು ಎಪಿಸೋಡ್ನಲ್ಲಿ ಪಾಲ್ಗೊಂಡಿತ್ತು. ಪೆಪ್ಪೆರೆರೆ ಪೆರೆರೆರೆ ಚಿತ್ರದ ನಿರ್ದೇಶಕ ಶೋಭರಾಜ್ ಪಾವೂರು, ನಟಿ ಚೈತ್ರಾ ಶೆಟ್ಟಿ, ನಟ JP ತೂಮಿನಾಡು, ರಾಹುಲ್, ನಿರ್ಮಾಪಕರಾದ ನಿಶಾನ್ ಅವರು ಭಾಗವಹಿಸಿ ತಮ್ಮ ಚಿತ್ರದ ಕುರಿತು ಮಾಹಿತಿ ಮತ್ತು ಅನುಭವವನ್ನ ಹಂಚಿಕೊಂಡ್ರು. ಮೂವಿದೊಂಜಿ ಫಸ್ಟ್ ಲವ್ ಸಾಂಗ್ ಬಿಡ್ತಾರೆ ನೆಟ್ ಒರ್ತಿಯೇ ಪೊನ್ನಾನು 4 ಜನ ಲವ್ ಮನ್ಪುನೊಂಜಿ ತೋಜಾದರ್ ಬಗ್ಗೆ ದಾದ ಮನ್ಪರ್ ಶೋಭನ 4 ಜನ ಲವ್ ಮನ್ಪುನ ಒಂಜಿ ತೋಜಾದರ್ ವಿಷಯ ಎಂಗ್ಲೈತ ಬಗ್ಗೆ ದಾಲ ಪಂಪುಜ ದಾಳೆಜ್ಜಿ ನಿಗ್ಲೆಂಚೆ ನೀರಂಚ ಕಾಪುಲೆನ್ ಓಕೆ ನಿಗುಲಾಮೇನ್ ಅಂಚೆನೆ ತೂಡು ಅಂಚೆನೆ ತೋಷ್ಪಾದಿನ ಆಕ್ಚುಲಿ ನಿಜ ಪನೋಡದಂಡ ಸಿನಿಮಾದ ಕಂಟೆಂಟ್ ಅವತ್ತು ಖಂಡಿತವಾದ್ಲ ಅವತ್ತು ಸಿನಿಮಾಡು ಒಂಜಿ ಒಂಜಿ ಎಂಜಿನ ಮಂಡ ಒಂಜಿ ತೂನಗ ಓಕೆ ಆಫ್ಟರ್ ಅತಳ ವಿತಳ ಶೋಭನೆ ಲವ್ ಮನ್ಪೇರು ವರ JP ಲವ್ ಮನ್ಪೇರು 4 ಜನ ಲವ್ ಮನ್ಪೇರು ಎಂಗ್ಲ ಮಲ್ಪ. ನಮಸ್ತೆ, ಯಾನ್ ಶೋಭರಾಜ್ ಪಾವೂರು. ವಿಶೇಷ ಬೊಕ್ಕ ವಿಷಯದಾದ ಪಂಡ V4 ನ್ಯೂಸ್ ದಕಲು V4 ಸ್ಟ್ರೀಮ್ಸ್ ಪಂಡದ ಹೊಸತೊಂಜಿ ಆ್ಯಪ್ ಲಾಂಚ್ ಮಲ್ತೊಂದುಲ್ಲೇರು. ಡೌನ್ಲೋಡ್ ಮಲ್ತೊನ್ಲೆ ದಾಯ ಡೌನ್ಲೋಡ್ ಮಲ್ತೊನೋಡು ಪಂಡ ಪ್ರಪಂಚದ ವಾ ಮೂಲೆಡ್ ನಿಕುಲ್ ಕುಲ್ದಲ ಈ ಊರ್ದ ನಮ್ಮ ನೆಲತ ನಮ್ಮ ಊರ್ದ ನಮ್ಮ ಮಣ್ಣದ ಸೊಗಡು ನಿಕುಲ್ವ ಪ್ರಪಂಚದ ಮೂಲೆಡ್ ಕುಲ್ದು ತೂವಲಿ ಆಟ ಆವಡು, ನಾಟಕ ಆವಡು, ಅವಿಡ್ದು ಬೊಕ್ಕ ಇಂಚಿನ ಒಂಜಾತ ಕಾಮಿಡಿ ಶೋಸ್ ಆವಡು, ನನ್ನ ತುಳು ಸಿನಿಮಾಲ್ ಆವಡು, ಐತೊಟ್ಟಿಗೆ ಇಂಚಿನ ಸ್ಟೇಜ್ ಶೋಲ್ ಆವಡು ಒಂದು ಮಾತ ನಿಕ್ಲೆ ಕುಲ್ದಿನಡೆಗೆ ತಿಕ್ಕೊಂಡು ಆಯ್ನತ್ತು ಬೇಗ ನೇನು ನಿಕಲು ಆ್ಯಪ್ನ ಡೌನ್ಲೋಡ್ ಮನ್ಪಲ್ಲೆ V4 ಸ್ಟ್ರೀಮ್ಸ್ ಡೌನ್ಲೋಡ್ ಮಲ್ಪಲೆ ಅವಿಡ್ದು ಬೊಕ್ಕ ಇಂಚಿನೊಂದು ಆ್ಯಪ್ ಬೈದನೊಂದು ನಿಕಲ್ ನಕಲೆಗಳ ನೀನು ಸಜೆಸ್ಟ್ ಮಲ್ಪಲೆ. ಬಳಿಕ ದೇಶಪ್ರೇಮದ ಕಥೆಯನ್ನ ಇಟ್ಟುಕೊಂಡು ನಿರ್ಮಾಣಗೊಂಡಂತಹ ವಿಕ್ರಾಂತ್ ಚಿತ್ರದ ನಿರ್ದೇಶಕ ನವೀನ್ ಮಾರ್ಲಾ ಕೊಡಂಗೆ, ನಟ ಬಂಟ್ವಾಳ ಜಯರಾಮಾಚಾರಿ, ನಟ ರಮೇಶ್ ರೈ ಕುಕ್ಕುವಳ್ಳಿ, ಸಂಗೀತ ನಿರ್ದೇಶಕ ಭಾಸ್ಕರ್ ರಾವ್, ನಾಯಕ ನಟ ವಿನೋದ್ ಶೆಟ್ಟಿ ತಮ್ಮ ಚಿತ್ರದ ಕಥೆಯನ್ನ ಕಲಾವಿದರೊಂದಿಗೆ ಹಂಚಿಕೊಂಡ್ರು. ವಿಕ್ರಾಂತ್ ಇರ್ನ ಎಗ್ಗೆಂಚ ಶೋಭನ ಎಂಕೊಂಚ ಪರಿಸೋಗದ ರೋಲ್ ಕೊಡ್ತಿರೋ ಡೈರೆಕ್ಟರ್ ವಿಭಿನ್ನವಾದುಂಡು ಮಸ್ತ್ ಸ್ಕೋಪ್ ಉಂಟು ಅಂತ. ಓಕೆ ಸರಿ, ಕಾಲೇಜ್ ಒಲ್ಲ ಪೆಟ್ಟು ಮಾಡ್ತಿದ್ದಾರೆ ಎಲ್ಲಿಲ್ಲ ಕರೆಕ್ಟ್ ಒಲ್ಲ ಮೆಮೊರೀಸ್ ಗೊತ್ತುಂಡ ಸರಿ ರೀ ಒಂಜಿ ರಕ್ಷಾಬಂಧನ ಟೈಮ್ ಅದೇ ಬೆಟ್ಟ. ನಮಸ್ಕಾರ, ಯಾನ ತುಳು ರಂಗಭೂಮಿ ಕಲಾವಿದೆ ರಮೇಶ್ ರೈ ಕುಕ್ಕೋಲಿ ಪಾತ್ರನಲ್ಲೇ ಬಂದುಲೆ ಕರಾವಳಿ ಪ್ರದೇಶಡು ಬಾರಿ ಒಂಜಿ ಎಡ್ಡೆ ವಿಭಿನ್ನ ಕಾರ್ಯಕ್ರಮ ಕೊರೊಂದು ಬರ್ಪಿನ ಒಂಜಿ ಚಾನಲ್ ಪಂಡ V4 ಮೀಡಿಯಾ. ಈ ಸರ್ತಿ ಹೊಸತಾದ ಒಂಜಿ ಕಾರ್ಯಕ್ರಮ ಅಟ್ಟನೆ ಮಲ್ದಿರು V4 ಸ್ಟ್ರೀಮ್ ಪಂಪನ ಆ್ಯಪ್ದ ಮುಖಾಂತರ ತುಳು ಭಾಷೆಡು ವಿಭಿನ್ನವಾಯಿನ ಒಂಚಿನ ಕಾರ್ಯಕ್ರಮ ಕೊರೊಂದುಲ್ಲೆರ್. ಇತ್ತೆ ನೆಟ್ ಅಂಚಮಾತ ಕಥೆ ಪನ್ಪಿನ ಒಂಜಿ ರಿಯಾಲಿಟಿ ಶೋಲ ಕೊರೊಂದುಲ್ಲೆರ್. ಬೇತೆ ಬೇತೆ ಪುಗರ್ತೆದ ನಾಟಕ ತಂಡಗಳು ಪುಡದು ಅಗ್ಲಡ ನಾಟಕನು ಕೊರೊಂದುಲ್ಲೆರ್, ಅಂಚನೆ ಸಿನಿಮಾನು ಕೊರೊಂದುಲ್ಲೆರ್. ಇಂಚಿನ ಮಾತ ಈ ಎಡ್ಡೆ ಕೆಲಸಗೂ ನಮ್ಮ ಮಾತೆರ್ಲ ಸಪೋರ್ಟ್ ಮಾಡ್ಪಡು V4 ಸ್ಟ್ರೀಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಪಡೆ ಮಕ್ಕಳಿಗೆ ಪ್ರೋತ್ಸಾಹ ಕೊರಲಿ ಪಂದು ಕೇಳೋಲೆ ಸೊಲ್ಮೇಲು. ಇನ್ನು 2 ಎಪಿಸೋಡ್ಗಳಲ್ಲಿ 2 ಚಿತ್ರತಂಡದವರು ಶೋನ ನಡುವಲ್ಲಿ ಬರುವಂತಹ ಹಾಸ್ಯ ಪಾತ್ರಗಳಿಗೆ ನಕ್ಕು ವಿಶೇಷ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿದ್ರು. ಕಾರ್ಯಕ್ರಮದುದ್ದಕ್ಕೂ ಭರಪೂರ ಹಾಸ್ಯದ ಹೊನಲು ಹರಿದು ಬಂತು.
ಓಕೆ ಯಾವ ಎಂಕುಲ್ ದಾಯಿ ಬತ್ತಿನ ಪಂಡ ಒಬ್ಬ ಸಾದಿಟ್ಟು ಫೋನಾಗ ಪಂಡಿರು ಡೈರೆಕ್ಟರ್ ನಕಲ್ ಬೈದಿರು ಆಕ್ಟರ್ ನಕಲ್ ಪೂರ ಬೈದಿರು ಅಂಜ ಎಂಕಲ್ ಒಂಜಿ ವಿಷಯ ಇತ್ತಂದು ಎಂಕುಲು ಇತ್ತ ರಜೆಟ್ ಉಲ್ಲತಿ ಅಂಜ ಎಂಕುಲು ರಜೆಟ್ ಒಂಜಿ ಕಥೆ ಪೂರ ಬರೆಯಿಡುಂದುಲ್ಲ ಅಂಜ ರಜೆಟ್ ಬರೆಪುನ ಕಥೆ ರಜೆಟ್ ಬರೆಪುನ ಅಂದು ರಜೆಟ್ ಕಥೆ ಬರೆಪಿನಿ ಪೇಪರ್ ಐ ಲೈಕ್ ಇಟ್ ಒಟ್ಟಿನಲ್ಲಿ ತುಳು ಭಾಷೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿನೂತನ ಪ್ರಯತ್ನ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ ಮೂಲಕ ಮೂಡಿ ಬರ್ತಾ ಇದೆ. ಈ ಮೂಲಕ ಈಗಾಗಲೇ ಉಂಟಾಗಿರುವಂತಹ ಟೆನ್ಷನ್ ನಿಂದ ಕಂಗೆಟ್ಟ ಮಂದಿಗೆ ಭರಪೂರ ಮನರಂಜನೆಯ ಮಹಾಪೂರವನ್ನ ಒದಗಿಸಲಿದೆ. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.